ನಮಸ್ತೆ ವೀಕ್ಷಕರೇ, ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷ ಕಾರ್ಯಕ್ರಮ ಗಾನ ಕೋಗಿಲೆ ವಿತ್ MD ಪಲ್ಲವಿ. MD ಪಲ್ಲವಿ ಅವರ ಸಂಗೀತ ಲೋಕದ ಪಯಣದ ಬಗ್ಗೆ ಒಂದಷ್ಟು ಮಾತುಕತೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಸ್ವಾಗತಿಸೋಣ, ಬನ್ನಿ. ಗಾನ ಕೋಗಿಲೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ತುಂಬಾ ಖುಷಿ ಕೊಡುತ್ತೆ ನನಗೆ, ಯಾಕಂದರೆ ನನ್ನ ಲೈಫಲ್ಲಿ ಇದೊಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಒಂದು ಇಂಟರ್ವ್ಯೂ ಮಾಡೋದೊಂದು ಸಿಗಿದೆ. ಸೊ ಟೋಟಲಾಗಿ ಇವತ್ತಿನ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಒಂದು ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ. ಓಕೆ, ಥ್ಯಾಂಕ್ ಯು. ಸೊ ತುಂಬಷ್ಟು ಮಾತಾಡಲಿಕ್ಕಿದೆ. ಸೊ ನಿಮ್ಮ ಒಂದು ಜರ್ನಿ ಹೇಗಿತ್ತು, ಇದೆಲ್ಲ ಪಾಯಿಂಟ್ಸು ಸ್ವಲ್ಪ ಟೋಟಲ್ ಅಪ್ ಆಗಿ ಮಾತಾಡೋದಷ್ಟೇ. ಸೊ ಅದೆಷ್ಟು ಸಾಂಗ್ಸ್ ಎಲ್ಲ ಕೇಳಿದ್ದೇನೆ ನಿಮ್ಮದು. ಆ ಸಾಂಗ್ಸ್ ಎಲ್ಲ ಕೇಳುವಾಗ ನನ್ನ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಎಷ್ಟೇ ನೋವಿರಲಿ ನಮ್ಮ ಮನಸ್ಸಲ್ಲಿ, ಆ ನೋವು ತುಂಬ ಈಸಿಯಾಗಿ ಸೊಲ್ಯೂಷನ್ ಸಿಕ್ಕುವ ಒಂದು ಚಾನ್ಸಸ್ ಇದೆ. ಸೊ ನನ್ನ ಒಂದು ಅನಿಸಿಕೆ. ಸೊ ಟೋಟಲ್ ಅಪ್ ಆಗಿ ಹೇಳೋದಾದರೆ, ಇಷ್ಟು ವರ್ಷ ನೀವೊಂದು ಈ ಫೀಲ್ಡಲ್ಲಿದ್ದೀರಾ. ಸೊ ಏನು ಅನಿಸ್ತಿದೆ ಮೇಡಮ್? ಸಾಕಷ್ಟು ವರ್ಷ ಫೀಲ್ಡಲ್ಲಿದ್ದೀನಿ ನಾನು. ಫೀಲ್ಡ್ ಅಂದರೆ ಯಾವುದು ಅಂತ ಒಂದು ಪ್ರಶ್ನೆ ಬರುತ್ತೆ. ಫೀಲ್ಡ್ ಅಂದ್ರೆ ಏನು ಅಂತ. ಸಂಗೀತದ ಫೀಲ್ಡ್ ಅಂತನಾ, ಅಥವಾ ಪರ್ಫಾರ್ಮೆನ್ಸ್ ಫೀಲ್ಡ್ ಅಂತನಾ, ರೆಕಾರ್ಡಿಂಗ್ ಫೀಲ್ಡ್ ಅಂತನಾ, ನಟನೆಯ ಫೀಲ್ಡ್ ಅಂತನಾ, ಆಕ್ಟಿಂಗ್ ಫೀಲ್ಡ್ ಅಂತನಾ, ಈ ಥರದ್ದು ಹಲವಾರು ಫೀಲ್ಡ್ಗಳಿದೆಯಲ್ಲ. ಈ ಫೀಲ್ಡ್ ಅನ್ನೋ ಒಂದು ಪದ ಅಷ್ಟು ಸರಿ ಇಲ್ಲ ಅನ್ಸುತ್ತೆ. ಬಟ್ ಈ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದೀನಿ. ನಾನು ಚಿಕ್ಕ ವಯಸ್ಸಿನಿಂದ ಹಾಡ್ಕೊಂಡೇ ಬೆಳೆದದ್ದು. ನಮ್ಮ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಕಲೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೀತಾ ಇದ್ವು. ನಾಟಕ ಇರಬಹುದು, ಸಂಗೀತ ಇರಬಹುದು, ನೃತ್ಯ ಇರಬಹುದು, ಚಿತ್ರಕಲೆ ಇರಬಹುದು. ಇವೆಲ್ಲವೂ ನಮ್ಮ ಮನೆಯ ವಾತಾವರಣದಲ್ಲಿ ನನಗೆ ಸಿಕ್ಕಿದ್ರಿಂದ ನಾನು ಚಿಕ್ಕ ವಯಸ್ಸಿನಿಂದಾನೇ ಈ ಕ್ಷೇತ್ರದಲ್ಲಿದ್ದೀನಿ ಅಂತ ಹೇಳ್ಬೋದು. ನೀವು ಟಿವಿ ಆ್ಯಂಕರ್ ಅಂತ ಹೇಳ್ಬೋದು. ಸೊ ಆ್ಯಕ್ಟಿಂಗ್ ಮಾಡ್ತೀರಾ, ಸಿಂಗಿಂಗ್ ಮಾಡ್ತೀರಾ. ಸೊ ಟೋಟಲಾಗಿ ಕೆಲವೊಮ್ಮೆ ಈಗ ಜಾಸ್ತಿಯಾಗಿ ನೋಡೋದಾದ್ರೆ ನೀವೀಗ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಜಾಸ್ತಿಯಾಗಿ ಮಾಡ್ತಾ ಇದ್ದೀರಾ ಅಂತ ನನ್ನ ಒಂದು ಅನಿಸಿಕೆ. ಸೊ ಆ್ಯಕ್ಟಿಂಗ್ ಹೇಗೆ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್? ನಾ ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ನಮ್ಮ ತಾತ ಎಸ್ ಮೂರ್ತಿ ಅವರು ಒಂದು ನಾಟಕ ಶಾಲೆಯನ್ನ ಓಪನ್ ಮಾಡಿದ್ರು. ಆಮೇಲೆ ನಮ್ಮ ತಾಯಿಯವರು ಆ ನಾಟಕ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಈಗ ಅವರೇ ಪ್ರಿನ್ಸಿಪಲ್ಲು. ಹಾಗಾಗಿ ಚಿಕ್ಕ ವಯಸ್ಸಿನಿಂದ ನಾನು ನನ್ನ ತಂಗಿ ಮತ್ತೆ ನಮ್ಮ ಕಸಿನ್ಸ್ ಎಲ್ಲ ಸೇರಿ ನಾವು ಚಿಕ್ಕ ವಯಸ್ಸಿನಿಂದ ರಂಗಭೂಮಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ದೀವಿ. ಸೊ ನಾಟಕಗಳನ್ನ ಚಿಕ್ಕ ವಯಸ್ಸಿನಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದಾದ್ಮೇಲೆ ನಾನು ನಾಟಕ ಮಾಡ್ತಾ ಇರ್ಬೇಕಾದ್ರೆ, ಹಾಗೆ ಏನೋ ಇದಾಗ್ತಾ ಇರ್ಬೇಕಾದ್ರೆ TN ಸೀತಾರಾಮ್ ಅವ್ರು ಕರೆದು ನನಗೆ ಮಾಯಾಮೃಗ ಇದರಲ್ಲಿ ಒಂದು ಅಭಿನಯಿಸ್ಬೇಕು ಅಂತ ಕೇಳಿದಾಗ ಕಿರುತೆರೆಗೆ ನನ್ನ ಇದಾಯ್ತು, ಏನೋ ಪರಿಚಯ ಆಯ್ತು. ಅದಾದ್ಮೇಲೆ ನಾನು ಒಂದು ಇದಿರಬಹುದು, ಮಾಯಾಮೃಗ ಇರಬಹುದು ಅಥವಾ ಪ್ರಕಾಶ್ ಬೆಳವಾಡಿ ಅವ್ರ ಗರ್ವ ಇರಬಹುದು, ಈ ಧಾರಾವಾಹಿಗಳಲ್ಲಿ ಅಭಿನಯಿಸಿದೆ. ಆಮೇಲೆ ಗಿರೀಶ್ ಕಾಸರವಳ್ಳಿ ಅವರು ನನಗೆ ಒಂದು ಪಾತ್ರವನ್ನ ಕೊಟ್ಟರು ಅವ್ರ ಚಿತ್ರದಲ್ಲಿ. ಅದು ಇಲ್ಲೇ ಹತ್ರದಲ್ಲೇ ಶೂಟ್ ಆದಂಥ ಚಿತ್ರ, ಗುಲಾಬಿ ಟಾಕೀಸ್ ಅಂತ, ಬೈಂದೂರಿನಲ್ಲಿ ಶೂಟ್ ಆದಂಥ ಚಿತ್ರ. ಹಿರಿತೆರೆಯಲ್ಲಿ ಕೂಡ, ಸಿನಿಮಾದಲ್ಲಿ ಕೂಡ ಅದಕ್ಕೆ ಅದಲ್ಲದೆ ನಾನು ಒಂದು ಇಂಗ್ಲಿಷ್ ಫಿಲ್ಮಲ್ಲಿ ಕೂಡ ಮಾಡಿದ್ದೀನಿ, ಸ್ಟಂಬಲ್ ಅಂತ, ಪ್ರಕಾಶ್ ಬೆಳವಾಡಿ ಅವರ ನಿರ್ದೇಶನ. ಸೊ ನಟನೆ ನಡೀತಾನೆ ಇದೆ ಈಗಲೂ ಅಷ್ಟೇ. ನಾನು ಯಾವುದೋ TV ಸೀರಿಯಲಲ್ಲಿ ಮಾಡದೇ ಇರಬಹುದು, ಆದರೆ ನಾಟಕಗಳಲ್ಲಿ, ರಂಗಭೂಮಿಯಲ್ಲಿ ನಾನು ಅಭಿನಯಿಸ್ತಾನೆ ಇದ್ದೀನಿ, ದಿನನಿತ್ಯ ಅಭಿನಯಿಸ್ತಾ ಇದ್ದೀನಿ. ಅದರಲ್ಲಿನೂ ಇದೆ, ಅದು ನಿಂತೇ ಇಲ್ಲ, ಅದು ಸತತವಾಗಿ ನಡೀತಾ ಇರುವಂಥ ಕೆಲಸ. ಹಾಗಾಗಿ ಹಾಡು, ಅಭಿನಯ ಆ್ಯಂಡ್ ಈ ಥರದ ರಂಗ ಚಟುವಟಿಕೆಗಳು ನಡೀತಾನೆ ಇದೆ. ಕೆಲವು ಸಲ ಜನರಿಗೆ ಅದು ಕಾಣಿಸುತ್ತೆ, ಏಕೆಂದರೆ ಅದು TV ಮೂಲಕ ಅದು ತಲುಪತ್ತೆ. ಕೆಲವು ಸಲ ತಲುಪಲ್ಲ. ಆದ್ರೆ ಯಾರಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಜಾಸ್ತಿ ಇದೆ, ಯಾಕಂದ್ರೆ ಈ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಬಂದ್ಮೇಲೆ ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೌದು. ಸೊ ಒಂದು ಪ್ರಶ್ನೆ ಮಾಡಿ, ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಅಂತ ಯಾರು ಹೇಳಿಲ್ವಾ? ನನಗೆ ಫೀಲ್ ಆಗಿದೆ, ಸೂಪರ್ ಆಗಿದೆ ನಿಮ್ಮ ಫೈಲು. ಓಕೆ. ಸೊ ನಿಮ್ಮ ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡ್ತಾ ಇರುವಾಗ ತುಂಬಾ ಖುಷಿ ಆಗುತ್ತೆ. ಸೊ ಏನೋ ಒಂದು ಸ್ವಲ್ಪ ನಮ್ಮ ನೋವಿದ್ದದ್ದು ಎಲ್ಲ ಹೋಗ್ಬೋದು ನನ್ನ ಪ್ರಕಾರ. ಸೊ ಆ ಥರ ಫೀಲ್ ನಿಮ್ಗೆ ಕೂಡ ಆಗ್ಬೋದು, ಅಷ್ಟೇ ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಕೊಡ್ತೀರಲ್ಲಿ. ಓಕೆ. ಸೊ ಟೋಟಲಾಗಿ ಹೇಳೋದಾದರೆ
ನಿಮ್ಮ ಫ್ಯಾಮಿಲಿ ಯಾವ ಥರ ಸಪೋರ್ಟ್ ಮಾಡ್ತಾರೆ? ನಿಮ್ಮ ಹಸ್ಬೆಂಡ್ ಆಗಲಿ ಅರುಣ್ ಸರ್ ಅವರು, ಸೊ ಫೇಮಸ್ ಡ್ರಮ್ ಆರ್ಟಿಸ್ಟ್, ಸೊ ಅವರು ಕೂಡ ನಿಮ್ಮ ಓನ್ ಸ್ಟೇಜ್ ಶೇರ್ ಮಾಡ್ತಾರೆ. ಸೊ ನೀವು ಕೂಡ ಒಂದು ಪರ್ಫಾರ್ಮೆನ್ಸ್ ಕೊಡುವಾಗ ಅವರು ಕೂಡ ಇರ್ತಾರೆ. ಸೊ ಅವ್ರು ಫೀಲ್ ತುಂಬಾ ಖುಷಿ ಕೊಡ್ಬೋದು. ಸೊ ಅಂಥ ಒಂದು ಚಾನ್ಸ್ ಯಾರಿಗೂ ಕೂಡ ಸಿಗ್ಲಿಕ್ಕಿಲ್ಲ, ನಿಮಗೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಏನು ಹೇಳ್ತೀರಾ? ಚಾನ್ಸ್ ಸಿಕ್ಕಿದೆ ಏನಂದರೆ ಮನೆಯ ವಾತಾವರಣ ಚೆನ್ನಾಗಿದ್ರೆ ಕಲಾವಿದರಿಗೆ ಅದು ತುಂಬ ಸಪೋರ್ಟ್ ತುಂಬಾ ಒಳ್ಳೆ ಇದು ಸಿಗುತ್ತೆ, ವೈಬ್ರೇಷನ್ ಸಿಗುತ್ತೆ. ಮನೆಯಲ್ಲಿ ನಾನು ಬೆಳೆದದ್ದೇ ಒಂದು ಕಲಾವಿದರ ಕುಟುಂಬದಲ್ಲಿ. ಅದಲ್ಲದೆ ನಾನು ಮದುವೆ ಆಗಿ ಹೋಗಿದ್ದು ಕೂಡ ಒಬ್ಬ ಕಲಾವಿದರ ಕುಟುಂಬಕ್ಕೇನೆ. ಅರುಣ್ ಅವ್ರು ಇರ್ಬೋದು, ಅವರ ತಂದೆಯವರು, ಅವರು ಕೂಡ ಡ್ರಮ್ಮರು. ಮನೆಯಲ್ಲಿ ಒಂದು ಡ್ರಮ್ ಶಾಲೆ ನಡೆಸ್ತಾರೆ. ಹಾಗಾಗಿ ಮನೆಯಲ್ಲೇ ಸಂಗೀತ ದಿನನಿತ್ಯ ನಡೀತಾ ಇರುತ್ತೆ. ಸೊ ಐ ಥಿಂಕ್ ಕಲಾವಿದರಿಗೆ ಮನೆಯಲ್ಲಿ ಸಪೋರ್ಟ್ ಮಾಡುವಂಥವ್ರು ಇರಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಎಸ್, ಆ್ಯಂಡ್ ಸ್ಟೇಜ್ ಕೆಲವೊಂದು ಪ್ರೋಗ್ರಾಮ್ ಎಲ್ಲ ನೋಡಿದ್ದೇನೆ. ಸೊ ಅವರು ಕೂಡ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ನಿಮ್ಮ ಹಸ್ಬೆಂಡ್ ಅವರು ಅರುಣ್ ಅವರು. ಸೊ ಅರುಣ್ ಅವರ ಬಗ್ಗೆ ಒಂದು ಎರಡು ಮಾತು ಹೇಳಿ, ನಿಮ್ಮ ಒಂದು. ಅರುಣ್ ಅವ್ರ ಬಗ್ಗೆ ಏನು ಹೇಳೋದು ಅಂದರೆ ಅವರು ನಾನು ಬಹಳ ಲಕ್ಕಿ ಖಂಡಿತ ಲಕ್ಕಿ ಅದಲ್ಲ, ಅದು ಡೆಫಿನೆಟ್ಲಿ ಹೌದು. ನಾನು ಬಹಳ ಗೌರವಿಸುವಂಥ ಕಲಾವಿದರಲ್ಲಿ ಒಬ್ರು ಅವರು. ಯಾಕೆಂದ್ರೆ ಒಂದು ಎಲ್ಲರೂ ಅವ್ರವ್ರದೇ ಆದ ರೀತಿಯಲ್ಲಿ ನುಡಿಸ್ತಾರೆ, ಹಾಡ್ತಾರೆ, ಪ್ರದರ್ಶನವನ್ನ ಮಾಡ್ತಾರೆ, ಸಂಗೀತದಲ್ಲಿ ಕಲೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಆದರೆ ದಿನನಿತ್ಯ ಚಿಂತನೆ ಮಾಡೋದು, ಅದ್ರ ಬಗ್ಗೆನೇ ಸಾಧನೆ ಇನ್ನೂ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡೋದು, ಇನ್ನು ನಾನು ಒಳ್ಳೆ ಕಲಾವಿದ ಹೇಗಾಗ್ಬೋದು ಅಂತ ಒಂದು ಒಳಗಿನ ಒಂದು ತುಡಿತಾ ಇರುತ್ತಲ್ಲ, ಅದು ಯಾವತ್ತೂ ನಿಲ್ಲಬಾರ್ದು ಕಲಾವಿದನಿಗೆ. ಅದು ಅರುಣ್ನಲ್ಲಿದೆ. ಅದು ಬಹಳ ಮುಖ್ಯ ಅವರಲ್ಲಿ ಇರುವಂತಹ ಒಂದು ಒಳ್ಳೆ ಗುಣ ಅಂತ ಹೇಳ್ಬೋದು. ಮತ್ತೆ ಬಹಳ ಒಳ್ಳೆ ಹೃದಯ ಅವ್ರಿಗೆ. ನಾನು ಅವ್ರ ಹೆಂಡತಿ ಅಂತ ಹೇಳ್ತಾ ಇಲ್ಲ, ಅವರಿಗೆ ಬಹುಶಃ ಇರುವಷ್ಟು ಸ್ನೇಹಿತರು ಮತ್ತೆ ಹಿತೈಷಿಗಳು ಇನ್ಯಾರು ನಾನು ನೋಡಿಲ್ಲ ಅಂತ. ಅಷ್ಟು ಒಳ್ಳೆ ಹಿತೈಷಿಗಳು ಇರುವಂಥವ್ರು. ಯಾಕೆಂದ್ರೆ ಅವರು ಕೂಡ ಸಾಕಷ್ಟು ಜನರಿಗೆ ಒಳ್ಳೆಯದನ್ನೇ ಆಶಿಸ್ತಾರೆ. ಹಾಗಾಗಿ ಅಂಥ ಒಂದು ಈಸ್ ಅ ವೆರಿ ನೈಸ್ ಪರ್ಸನ್. ನಿಮಗೆ ಡ್ರಮ್ ಪ್ಲೇ ಮಾಡೋದು ಹೇಗೆ ಅಂತ ಕಲಿಸ್ತಾರಾ ಅವರು? ಇಲ್ಲ, ನೀವು ಕೇಳೇ ಇಲ್ಲ. ಅವ್ರು ನನಗೆ ಡ್ರಮ್ ಹೇಳ್ಕೊಡಲ್ಲ, ನಾನು ಅವ್ರಿಗೆ ಹಾಡು ಹೇಳ್ಕೊಡಲ್ಲ. ಸೊ ಅದು ಒಂದು ಒಪ್ಪಂದ. ನಿಮ್ಗೆ ಏನಾದ್ರು ಸ್ವಲ್ಪ ಫೀಲ್ ಆಗಿಲ್ಲ ಡ್ರಮ್ ಕಲಿಬೇಕು, ಕಲ್ಸ್ಕೊಡಿ ಏನಾದ್ರು ಹೇಳಿ? ಇನ್ನೂ ಸರಿಯಾಗಿ ಹಾಡಕ್ಕೆ ಬರಲ್ಲ ನನಗೆ. ಏನು ಡ್ರಮ್ ಹೇಗೆ ಕಲಿಬೇಕು ಅಲ್ಲ, ಅದು ಇಟ್ಸ್ ತಮಾಷೆಗೆ ಅವಾಗವಾಗ ಏನಾದ್ರು ಒಂದು ನುಡಿಸಿದ್ದು ಉಂಟು. ಬಟ್ ಅದು ಒಂದು ಇಟ್ಸ್ ಎ ಬಿಗ್ ಇನ್ಸ್ಟ್ರೂಮೆಂಟ್. ಇಟ್ಸ್ ಅನದರ್ ಡಿಸಿಪ್ಲಿನ್ ಆಲ್ ಟುಗೆದರ್. ಈಗ ನಾನು ಯಾವುದೋ ಸುಮ್ಮನೆ ಇದಕ್ಕಿದಂಗೆ ನಾನು ಡಾನ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡೋಕ್ಕಾಗಲ್ಲ, ಅದು ಕಲಿಬೇಕು ಫಸ್ಟಿಂದ. ಹಾಗಾಗಿ ಸೊ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಮೇ ಬಿ ನೀವು 2 ಮೆಂಬರ್ಸ್ ತುಂಬ ಬ್ಯುಸಿ. ಸೊ ಒಂದು ತಿಂಗಳಲ್ಲಿ ಮೇ ಬಿ 15 days or 18 days ಡಿಫ್ರೆಂಟ್ ಸ್ಟೇಜ್ ಶೋಸ್ ಎಲ್ಲ ಕೊಡ್ತೀರಾ. ಒಟ್ಟಿಗಿರೋ ಸ್ವಲ್ಪ ಕಮ್ಮಿ, ರೇರ್. ಅದು ಸ್ವಲ್ಪ ಆದ್ರೂ ಕಷ್ಟ ಆಗ್ಬೋದು ನಿಮಗೆ. ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀರಾ? ಅಂದರೆ 2 ಜನ ಕೂಡ ನೀವು ಕಲಾವಿದರೆ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಹೇಗೆ ನಿಭಾಯಿಸ್ತೀರಾ? ಹೌದು, ಕಷ್ಟ ಆಗುತ್ತೆ. ಯಾಕೆಂದರೆ ಒಂದೊಂದ್ಸಲ ಏನಾಗುತ್ತೆ, ತಿಂಗಳಾನ್ಗಟ್ಲೆ ನಾವು ಮೀಟೇ ಮಾಡಲ್ಲ. ಆ್ಯಂಡ್ ಮೀಟ್ ಮಾಡಿದಾಗ ಕೆಲವು ಸಲ ಏನಾಗುತ್ತೆ, ನನಗೆ ಯಾವುದೋ ಒಂದು ಬಹಳ ಮುಖ್ಯವಾದ ಒಂದು ಫಾರಿನ್ ಟ್ರಿಪ್ ಇರುತ್ತೆ, ಅದಕ್ಕೆ ಹೋಗಿರ್ತೀನಿ ನಾನು ವಾಪಸ್ ಬಂದ ತಕ್ಷಣ ಅರುಣಿಗೆ ಬೇರೆ ಫಾರಿನ್ ಟ್ರಿಪ್ ಬಂದಿರುತ್ತೆ, ಅವರು ಹೋಗಿರ್ತಾರೆ. ಸೊ ನಾವು ಹಾಗೂನು ಸಮಟೈಮ್ಸ್ ವಿ ಡೋಂಟ್ ಮೀಟ್. ಸೊ ಅದೇನಾಗ್ಬಿಡುತ್ತೆ, ಬಿಕಾಸ್ ನಮ್ಮಿಬ್ರಿಗೂ ಗೊತ್ತಿದೆ ನನಗೆ ನನ್ನ ಸಂಗೀತದ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಅವ್ರಿಗೂ ಅವರ ಸಂಗೀತದ ಬಗ್ಗೆ ಅಷ್ಟೇ ಪ್ರೀತಿ ಇದೆ, ಅವ್ರ ಕೆಲಸದ ಬಗ್ಗೆ, ಅವ್ರ ಕರಿಯರ್ ಬಗ್ಗೆ ಅವ್ರಿಗೂ ಅಷ್ಟೇ ಪ್ರೀತಿ ಇದೆ. ಹಾಗಾಗಿ ನನ್ನಿಂದ ಅವರಾಗ್ಲಿ ಅವರಿಂದ ನಾನಾಗ್ಲಿ ತಾವು ಮಾಡುವಂಥ ಕೆಲಸವನ್ನ ನಿಲ್ಲಿಸಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ ಇನ್ನೊಬ್ರಿಗೋಸ್ಕರ. ಹಾಗೆ ನಡ್ಕೊಂಡು ಬಂದಿದೆ. ಅಂದರೆ ಐ ಥಿಂಕ್ ಇಫ್ ಯು ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೊಫೆಷನ್ ತೊಂದರೆ ಆಗೋದಿಲ್ಲ ಅನ್ಸುತ್ತೆ. ಆಫ್ಕೋರ್ಸ್ ಯು ವಿಲ್ ಮಿಸ್ ಈಚ್ ಅದರ್. ಒಟ್ಟಿಗೆ ಇರೋದು ಬಹಳ ಕಡಿಮೆ ಆಗುತ್ತೆ. ಕೆಲವು ಸಲ ಏನೂ ಇರೋದಿಲ್ಲ, ಕೆಲವು ಸಲ ಕಾರ್ಯಕ್ರಮಗಳಿರೋದಿಲ್ಲ, ದಿನಗಟ್ಟಲೆ ನಾವು ಆಫೀಸ್ಗೂ ಹೋಗಲ್ಲ, ಏನಿಲ್ಲ, ಮನೇಲೇ ಇರ್ತೀವಿ. ಸೊ ದ್ಯಾಟ್ ಈಸ್ ಓಕೆ. ಬಟ್ ಈ ಥರದ ಬ್ಯುಸಿ ಟೈಮ್ಸಲ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಎಸ್, ಓಕೆ. ಹಬ್ಬದ ವಿಷಯ ಕೆಲವೊಂದು ಸತಿ ಇವತ್ತು ನೋಡಿ ಕೃಷ್ಣ ಜನ್ಮಾಷ್ಟಮಿ, ಸೊ ಹಬ್ಬ ಆಚರಣೆ ಮಾಡಲೇಬೇಕಾಗುತ್ತೆ.
ಸೊ ನಿಮ್ಮ ಹತ್ರ ಕೇಳೋದಾದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಅಷ್ಟೇ ಹೇಳಿದ್ದು ಮೇ ಬಿ ನಾವು 18 ಡೇಸ್ ಹೊರಗೆ ಇರ್ತೀವಿ, 16 ಡೇಸ್ ಒಳಗೆ ಇರ್ತೀವಿ ಹಾಗೆ ಅಂತ. ಸೊ ಹಬ್ಬ ಯಾವ ಥರ ಆಚರಣೆ ಮಾಡ್ತೀರಾ ನೀವು? ಅದೊಂದು ಮೇ ಬಿ ಬಿಗ್ ಡಿಫಿಕಲ್ಟೀಸ್ ಅಂತ ಹೇಳ್ಬೋದು, ಜಾಸ್ತಿ ಫೇಸ್ ಮಾಡ್ಬೋದು ಆ ಪ್ರಾಬ್ಲಮ್. ಏನು ಹೇಳ್ತೀರಾ ಅದ್ರ ಬಗ್ಗೆ? ಏನಂದರೆ ನಮಗೆ ನಮ್ಮ ದೇವರೇ ನಮ್ಮ ಸಂಗೀತ, ನಮ್ಮ ಕಲೆನೇ ನಮ್ಮ ದೇವರು. ನಾವು ಅದನ್ನು ಎಲ್ಲಿ ಯಾವಾಗ ಮಾಡ್ತಿರ್ತೀವೋ ಅದು ನಾವು ಮಾಡ್ತಾ ಇರುವಂಥ ತಪಸ್ಸು, ಸಾಧನೆ, ಪೂಜೆ ಅಂತಲೇ ಅನ್ಕೋಬೋದು. ಒಂದೇನಂದರೆ ಎಲ್ಲ ಮನೆಯವರ ಜೊತೆ ಇರೋ ಒಂದು ಸಂತೋಷ ಇದೆಯಲ್ಲ, ಅದು ಆಗಾಗ ದೀಪಾವಳಿ ಇರಬಹುದು ಅಥವಾ ಇನ್ಯಾವುದೋ ಒಂದು ಹಬ್ಬ ಇರ್ಬೋದು. ಈ ಥರದ ಹಬ್ಬಗಳಲ್ಲಿ ಮನೆಯವರ ಜೊತೆ ಸೇರಿ ಹಬ್ಬವನ್ನು ಆಚರಿಸೋದು, ಊಟ ಮಾಡೋದು, ಎಲ್ಲ ಒಟ್ಟಿಗೆ ಮೀಟ್ ಮಾಡೋದು, ಹೊಸ ಬಟ್ಟೆ ತಗೊಳ್ಳೋದು, ಈ ಥರದ್ದೆಲ್ಲ ಒಂದು ಹಬ್ಬ, ಪೂಜೆ ಅಥವಾ ಪುನಸ್ಕಾರ ಅದಲ್ಲದೆ ಈ ಒಂದು ಆಕ್ಟಿವಿಟೀಸ್ ಇದೆಯಲ್ಲ, ಹಬ್ಬದ ಸುತ್ತಲೂ ನಡೆಯುವಂಥ, ಮನೆಯಲ್ಲಿ ನಡೆಯುವಂಥ ಸಂಭ್ರಮಾಚರಣೆಗಳು, ಅದು ಮಿಸ್ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ವಿ ಟ್ರೈ ಅ ಲಾಟ್. ಹಬ್ಬಗಳಿಗೆ ಮನೇಲೇ ಇರಬೇಕು, ಮನೆಯವ್ರ ಜೊತೆ ನಾವು ಸ್ಪೆಂಡ್ ಮಾಡಬೇಕು. ಇವಾಗ ಅವರ ಮನೆಯವ್ರ ಜೊತೆ ಆಗಲಿ, ನನ್ನ ಮನೆಯವ್ರ ಜೊತೆ ಆಗಲಿ, ನಮ್ಮ ಫ್ಯಾಮಿಲಿ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ವಿ ಶುಡ್ ಸ್ಪೆಂಡ್ ಟೈಮ್ ಅಂತ ವಿ ಟ್ರೈ ಅ ಲಾಟ್. ಸಮ್ಟೈಮ್ಸ್ ಆಗಲ್ಲ. ಅಡ್ವಾಂಟೇಜಸ್ ಇದೆ, ಯಾಕಂದ್ರೆ ಮನೇಲಿ ಆಗಲಿಲ್ಲ ಅಂದ್ರೂ ಕೂಡ ಬೇರೆ ಕಡೆ ನಾವು ಪರ್ಫಾರ್ಮೆನ್ಸ್ ಕೊಡ್ತೀವಲ್ಲ, ಅಲ್ಲಿ ನಾವು ಹಬ್ಬವನ್ನ, ಹೌದು ಹೌದು ಹೌದು, ಅದು ಕೂಡ ಒಂದು ಅಡ್ವಾಂಟೇಜ್ ಹೇಳ್ಬೋದು. ಹೌದು ಹೌದು. ಓಕೆ, ಎಸ್ ವೀಕ್ಷಕರೇ, ಗಾನ ಕೋಗಿಲೆ ವಿತ್ MD ಪಲ್ಲವಿ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ವಿರಾಮದ ನಂತರ ಗಾನ ಕೋಗಿಲೆ ವಿತ್ MD ಪಲ್ಲವಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮೇಡಮ್, ಮತ್ತೊಂದು ಪ್ರಶ್ನೆ ಮೂಡ್ತಿದೆ. ಮಾಯಾಮೃಗ ಅಂತ ಒಂದು TV ಸೀರಿಯಲ್, ಧಾರಾವಾಹಿ ತುಂಬಾ ಸೂಪರ್ ಹಿಟ್ ಆಗಿದೆ. ಸೊ ಅದರಲ್ಲಿ ಏನಪ್ಪ ಅಂದರೆ ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಇದೆ. ಏನಪ್ಪ ಅಂದರೆ ಯಾಕೆ ನೀವು ಆ್ಯಕ್ಟಿಂಗನ್ನು ಸ್ವಲ್ಪ ಬದಿ ಇಡ್ತಾ ಬಂದ್ರಿ ಅಂತ. ಸೊ ಅದಕ್ಕೊಂದು ಸ್ವಲ್ಪ ಏನು ಹೇಳ್ತಾರೆ ಅದಕ್ಕೆ? ಅಂದರೆ ಟೋಟಲಾಗಿ ಕೆಲವರು ನೋಡ್ತಾನೆ ಇದ್ದಾರೆ, ಇವರು ಮತ್ತೆ ಸೀರಿಯಲ್ ಬರ್ತಾರಾ, ಇಲ್ಲದ್ರೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಮತ್ತೆ ಬರ್ತಾರಾ ಅಂತ ಅನ್ನುವ ಪ್ರಶ್ನೆ. ಸೊ ಅದಕ್ಕೆ ಒಂದು ಸ್ವಲ್ಪ ಕ್ಲಾರಿಫೈ ಮಾಡಿದರೆ ಸೂಪರ್ ಆಗಿರ್ತದೆ. ಮಾಯಾಮೃಗ ಅದು ಒನ್ ಆಫ್ ದ ಫಸ್ಟ್ ಮೆಗಾ ಸೀರಿಯಲ್ಸ್ ಅಂತ ಹೇಳ್ಬೋದು ಕನ್ನಡದಲ್ಲಿ. ಆಗ ಬೇರೆ ಬೇರೆ ಚಾನೆಲ್ಗಳು ಕೂಡ ಇರಲಿಲ್ಲ, ಅದು ದೂರದರ್ಶನಲ್ಲಿ ಬಂದಂತಹ ಧಾರಾವಾಹಿ. ಏನಂದ್ರೆ ನಾ ಹೇಳಿದ ಹಾಗೇನೆ ನಾನು ನಟನೆಯನ್ನ ನಿಲ್ಲಿಸಿಲ್ಲ. ನಟನೆಯನ್ನ ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದೀನಿ. ಇವತ್ತೂ ನಾನು ನಾಡಿದ್ದು ಯಾವುದೋ ಒಂದು ಇನ್ಯಾವುದೋ ನಾಟಕಕ್ಕಾಗಿ ಹೋಗ್ತಾ ಇದ್ದೀನಿ. ನಾನು ಮಾಡಿರುವಂಥ ಹಲವಾರು ನಾಟಕಗಳು ಜರ್ಮನಿಯಲ್ಲಾಗಿರ್ಬೋದು, ಸ್ವಿಟ್ಜರ್ಲೆಂಡಲ್ಲಾಗಿರ್ಬೋದು. ಸ್ವಿಟ್ಜರ್ಲೆಂಡಲ್ಲಿ ಬೆಸ್ಟ್ ಪ್ಲೇ ಅಂತ ಒಂದು ಅವಾರ್ಡ್ ಸಿಕ್ಕಿದೆ. ನಾನು ಮಾಡಿರುವಂಥ ನಾಟಕಕ್ಕೆ ನನ್ನ ಪರ್ಫಾರ್ಮೆನ್ಸ್ಗೆ ಬೆಸ್ಟ್ ಆಕ್ಟ್ರೆಸ್ ನ್ಯಾಷನಲ್ ಇದರಲ್ಲಿ ಥಿಯೇಟರ್ ಅವಾರ್ಡ್ ಸಿಕ್ಕಿದೆ ನನಗೆ. ನಮ್ಮ ಮಾಡಿರುವಂಥ ನಾಟಕಗಳು ಒಂದು ಊರಲ್ಲಿ ನಮಗೆ ಬೆಸ್ಟ್ ನಾಟಕ ಅಂತ ಅವಾರ್ಡ್ ಸಿಕ್ಕಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಇನ್ನೊಂದು ಜ್ಯೂರಿಕ್ ಅಂತ ಒಂದು ದೊಡ್ಡ ಫೆಸ್ಟಿವಲ್, ಅಲ್ಲಿ ಒಂದು ಅವಾರ್ಡ್ ಸಿಕ್ತು. ಸೊ ನಾಟಕಗಳನ್ನು ನಾನು ಮಾಡೋದು ನಿಲ್ಸಿಲ್ಲ, ಅಭಿನಯವನ್ನ ನಾನು ನಿಲ್ಸಿಲ್ಲ. ಸೊ ನನ್ನ ಅಭಿನಯ ನೋಡ್ಬೇಕು ಅಂತಿರೋರು ನಾನು ಮಾಡೋ ನಾಟಕ ನೋಡಕ್ಕೆ ಬಂದ್ರೆ ಅವ್ರಿಗೆ ಕಾಣಿಸ್ಬೋದು. ಬಟ್ ಟಿವಿಯಲ್ಲಿ ಮಾಡಿಲ್ಲ ಹೆಚ್ಚು, ಯಾಕೆಂದ್ರೆ ನಾನು ಮಾಡೋದು ಒಂದು 2-3 ಆಕ್ಚುಲಿ. ಮಾಯಾಮೃಗ ಆದ್ಮೇಲೆ ಗರ್ವ ಅಂತ ಒಂದು ಧಾರಾವಾಹಿ ಬೆಳವಾಡಿಯವ್ರದ್ದು, ಅದಾದ್ಮೇಲೆ ಇಲ್ಲಿರುವುದು ಸುಮ್ಮನೆ ಅಂತ ಒಂದು ಧಾರಾವಾಹಿ. ಈ 3 ಧಾರಾವಾಹಿಗಳಲ್ಲಿ ಮೇಜರ್ ಆಗಿ ನಾನು ಅಭಿನಯಿಸ್ತೇನೆ. ಆಮೇಲೆ ಏನನ್ಸ್ತು ಅಂದ್ರೆ, ನಿಜ ಹೇಳಬೇಕು ಅಂದ್ರೆ ಧಾರಾವಾಹಿಗಳ ಒಂದು ಕಾಂಟೆಂಟ್ ಇದೆಯಲ್ಲ, ಅದು ನನಗೆ ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ. ವೆರಿ ರಿಗ್ರೆಸಿವ್ ಅಂತ ಅನಿಸ್ತು. ಮತ್ತೆ ಯಾವ್ದು ನೋಡಿದ್ರು ಈ ಹೆಣ್ಮಕ್ಳು ಅತ್ತೆ ಸೊಸೆ ಜಗಳ, ಇನ್ನೇನೋ ಒಂದಿದು ಟ್ರಯಾಂಗಲ್ ಆಫ್ ಸ್ಟೋರಿ, ಇನ್ನೇನೋ ಅದರಲ್ಲಿ ಅವರು ಮಾತಾಡುವಂಥ ವಿಷಯಗಳು ಏನಿಲ್ಲ, ಅದರಲ್ಲಿ ಏನೂ ಇರೋದಿಲ್ಲ.
ಸೀರಿಯಸ್ ಆದ ಒಳ್ಳೆ ಬರವಣಿಗೆ ಇರೋದಿಲ್ಲ. ಇಟ್ಸ್ ವೆರಿ ರೇರ್ ಟು ಫೈಂಡ್ ಸಮಥಿಂಗ್ ದಟ್ ಓ ದಿಸ್ ಇಸ್ ಅ ಗುಡ್ ರೈಟಿಂಗ್, ಇದು ಬಹಳ ಒಳ್ಳೆ ಕಾಂಟೆಂಟ್ ಇದೆ ಅಂತ ಅನ್ಸೋದು ವೆರಿ ವೆರಿ ರೇರ್. ಹಾಗಾಗಿ ನಾನು ಸ್ವಲ್ಪ ಟಿವಿ ಸೀರಿಯಲ್ಸ್ ಅಷ್ಟೊಂದು ಮಾಡಿಲ್ಲ. ಬಟ್ ಸಿನಿಮಾ ಕೂಡ ನಾನು ಒಂದೆರಡು ಮಾಡಿದ್ದೀನಿ, ಮಾಡಬಾರ್ದು ಅಂತ ನನಗೆ ಏನು ಇದಿಲ್ಲ. ಕಾಸರವಳ್ಳಿ ಅವ್ರು ಕರೆದಾಗ ನಾನು ಬಹಳ, ನನಗೆ ಇಟ್ ವಾಸ್ ಅ ಗ್ರೇಟ್ ಆನರ್, ಬಿಕಾಸ್ ಈಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕರ್. ನಮ್ಮ ನಾಡಿನ ಅತ್ಯದ್ಭುತ ಚಿತ್ರ ನಿರ್ದೇಶಕರಲ್ಲಿ ಒಬ್ಬರು ಕಾಸರವಳ್ಳಿ ಅವರು. ಹಾಗೆ ನನಗೆ ಆ ಥರದ ಅವಕಾಶಗಳು ಸಿಕ್ಕಾಗ ನಾನು ಹೂ ಅಂದಿದ್ದೆ, ನಾನು ಇಲ್ಲ ಅಂತಂದಿಲ್ಲ. ಯಾರು ಕೇಳಿದ್ರು ನಾನು ಫಸ್ಟ್ ಹೂ ಅಂತೀನಿ. ಅದು ತೀರಾ ಬರವಣಿಗೆ ಅದರಲ್ಲಿ ಇಫ್ ಇಟ್ಸ್ ನಾಟ್ ಗುಡ್ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಸೊ ಇವಾಗ ಆಕ್ಚುಲಿ ನಾನು ಯಾರಾದ್ರೂ ಕೇಳಿದ್ರೆ ನಾನು ಖಂಡಿತ ಹೂ ಅಂತೀನಿ, ಇಲ್ಲ ಅಂತ ಬೇಜಾರಾಗಬಾರ್ದು ಅವ್ರಿಗೆ ಒಮ್ಮೆಗೆ ಅಲ್ವಾ. ಬೇಜಾರಾಗಬಾರ್ದು ಅನ್ನೋಕ್ಕಿಂತ ಏನೋ ಒಂದು ಚೂರಾದ್ರೂ ಸತ್ವ ಇರ್ಬೇಕಂತ. ಸತ್ವ ಇದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಆಕ್ಟ್. ಬಟ್ ಅದರ್ವೈಸ್ ನಾನು ನಾಟಕಗಳಲ್ಲಿ ಸಾಕಷ್ಟು ಮಾಡ್ತಾನೆ ಇರ್ತೀನಿ, ನಾಟಕ ಮಾಡೋದಂತೂ ನಿಲ್ಸಿಲ್ಲ. ಓಕೆ, ತುಂಬಷ್ಟು ಸೀರಿಯಲ್ ಆಫರ್ಸ್ ಎಲ್ಲ ಬರ್ತಾ ಇರ್ಬೋದು ನಿಮಗೆ ಅಲ್ವಾ ಈಗ? ಅಂದರೆ ಮೇ ಬಿ ಆ್ಯಕ್ಟಿಂಗ್ ಆಗಾಗ ಬರ್ತಾ ಇರುತ್ತೆ, ಸೀರಿಯಲ್ ಬರ್ತಾ ಇರುತ್ತೆ, ಟಿವಿ ಶೋಸು ಬರ್ತಾ ಇರುತ್ತೆ, ಆ್ಯಂಡ್ ಫಿಲಮ್ಸು ಕೂಡ ಒಂದೆರಡು ಪಾತ್ರಗಳಿಗೆ ಬರ್ತಾ ಇರುತ್ತೆ. ಓಕೆ, ಎಲ್ಲದಕ್ಕೂ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲ್ಲ ಮೇ ಬಿ. ಈಗ ನೀವು ಸಿಂಗಿಂಗ್ ಪರ್ಫಾರ್ಮೆನ್ಸ್ ಕೊಡುವಾಗ ಗೊತ್ತಾಗುತ್ತೆ ಎಷ್ಟು ಬ್ಯುಸಿ ಇರ್ಬೋದು ನೀವು. ಸೊ ಹಾಗಾಗಿ ಎಲ್ಲದಕ್ಕೂ ಜಾಸ್ತಿಯಾಗಿ ಮೈಂಡ್ ವರ್ಕ್ ಮಾಡಲಿಕ್ಕೆ ಆಗಲ್ಲ ನನ್ನ ಪ್ರಕಾರ. ಓಕೆ, ಒಂದು ಪ್ರಶ್ನೆ, ತುಂಬ ಜನ ಆರ್ಟಿಸ್ಟ್ ಇರ್ತಾರೆ, ಮೇ ಬಿ ಆ್ಯಕ್ಟರ್ಸ್, ಸಿಂಗರ್ಸ್ ಆರ್ ಎನಿ ಅದರ್ ಫೀಲ್ಡ್ಸ್. ಕೆಲವರಿಗೆ ಸ್ವಲ್ಪ ಅರ್ಜೆಂಟ್ ಮಾಡ್ತಾರೆ, ಸೊ ನಮಗೆ ಬೇಗ ಆಗಬೇಕು, ಬೇಗ ಆ್ಯಕ್ಟರ್ ಆಗಬೇಕು, ನಮಗೆ ಪರ್ಫಾರ್ಮೆನ್ಸು, ನಮಗೆ ಏನೋ ಒಂದು ಸ್ವಲ್ಪ ಕನಸಲ್ಲಿ ಇರ್ತದೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಹಾರ್ಡ್ ವರ್ಕ್ ಬೇಕಾ, ಏನು ಹೇಳ್ತೀರಾ ಅದಕ್ಕೆ? ಆ್ಯಸ್ ಅ ಆರ್ಟಿಸ್ಟ್ ನೀವೀಗ ಒಂದು ಲೆವೆಲ್ಗೆ ಬಂದಾಗಿದೆ, ಸೊ ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಇದೆ, ಸೊ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಬೇಕು. ಅರ್ಜೆಂಟ್ ಇರುತ್ತೆ ಅಂತಂದ್ರಲ್ಲ, ಅದು ಅಂದರೆ ಅದನ್ನ ವಿ ಶುಡ್ ಥಿಂಕ್ ಅಬೌಟ್ ಇಟ್. ಅರ್ಜೆಂಟ್ ಟು ಡೂ ವಾಟ್? ಫಾರ್ ವಾಟ್? ಅರ್ಜೆನ್ಸಿ ಫಾರ್ ವಾಟ್? ಕಲೆ ಅನ್ನೋದು ಅರ್ಜೆಂಟಾಗಿ ಕೈಗೆ ಸಿಗಲ್ಲ. ಸಾಧನೆ ಮಾಡಬೇಕು, ಒಂದು ಇದು ಏನಂತಾರೆ ಪ್ರಾವೀಣ್ಯತೆ ಅನ್ನೋದು ನಟನೆಯಲ್ಲಿರಬಹುದು ಅಥವಾ ಸಂಗೀತದಲ್ಲಿರಬಹುದು, ಯಾವುದ್ರಲ್ಲೇ ಆಗಿರಬಹುದು, ಪ್ರಾವೀಣ್ಯತೆ, ಸ್ಕಾಲರ್ಶಿಪ್ ಈಸಿಯಾಗಿ ಸಿಗಲ್ಲ. ವಿದ್ವತ್ತು ಅರ್ಜೆಂಟಾಗಿ ಸಿಗಲ್ಲ. ಏನ್ ಸಿಗತ್ತೆ ಅರ್ಜೆಂಟಾಗಿ? ಅರ್ಜೆಂಟಾಗಿ ಏನ್ ಸಿಗತ್ತೆ ಅಂದ್ರೆ ಸಕ್ಸೆಸ್ ಸಿಗ್ಬೋದು ಓವರ್ ನೈಟ್. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಓವರ್ ನೈಟ್ ಸಕ್ಸೆಸ್. ಅಂದ್ರೆ ಹಿಂಗ್ ಸಿಕ್ಬಿಡ್ತು ಅಂತ. ಬಟ್ ಅದು ಅದಕ್ಕೆ ಓವರ್ ನೈಟ್ ಸಕ್ಸೆಸ್ ಸಿಕ್ಕಾಗ ಅದರದೇ ಆದ ಒಂದು ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಇರುತ್ತೆ. ಇಸ್ ದಟ್ ವಾಟ್ ಯು ವಾಂಟ್ ಆಸ್ ಅನ್ ಆರ್ಟಿಸ್ಟ್? ಇಫ್ ದಟ್ ಇಸ್ ವಾಟ್ ಯು ವಾಂಟ್ ದೆನ್ ಯು ಶುಡ್ ಅದ್ರ ಕಡೆ ನೀವು ಗಮನ ಹರಿಸಿದ್ರೆ ಅದು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ವಿದ್ವತ್ತು, ಪ್ರಾವೀಣ್ಯತೆ ಇವೆಲ್ಲ ಓವರ್ ನೈಟ್ ಸಿಗಲ್ಲ. ಅರ್ಜೆನ್ಸಿ ವಿಲ್ ನಾಟ್ ಹೆಲ್ಪ್ ಇನ್ ದ್ಯಾಟ್. ಪೇಷನ್ಸ್ ಬೇಕಾಗ್ತದೆ ಒಂದು, ಸೊ ಅದ್ರ ಜೊತೆಗೆ ಇಂಟ್ರೆಸ್ಟ್, ಅದ್ರ ಜೊತೆಗೆ ಸ್ವಲ್ಪ ಹಾರ್ಡ್ ವರ್ಕ್ ಬೇಕಾಗ್ತದೆ. ಏನಂದ್ರೆ ಐ ಥಿಂಕ್ ಪೇಷನ್ಸ್ ಕೂಡ ಒಂದು ಇದ್ರ ಪ್ರಶ್ನೆ ಆಗತ್ತೆ. ಪೇಷನ್ಸ್ ಫಾರ್ ವಾಟ್ ಅಂದ್ರೆ ನೀವು ಒಂದು ಎಂಡ್ ರಿಸಲ್ಟ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಅಥವಾ ಒಂದು ಕಲೆಯಲ್ಲಿ ತೊಡಗಿಸ್ಕೊಂಡ್ರೆ ಅದು ಸಿಗೋವರೆಗೂ ನೀವು ವೇಟ್ ಮಾಡಬೇಕು. ಬಟ್ ಇಫ್ ಯು ಎಂಜಾಯ್ ದ ಪ್ರೋಸೆಸ್ ಇಟ್ ಸೆಲ್ಫ್, ಪ್ರಾಕ್ಟೀಸ್ ಮಾಡೋ ಪ್ರೋಸೆಸ್ ಇರಬಹುದು, ನಾವು ಕಲೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋ ರೀತಿನೇ, ಇಫ್ ವಿ ಎಂಜಾಯ್ ಇಟ್, ಯು ಡೋಂಟ್ ನೀಡ್ ಪೇಷನ್ಸ್. You'll be very happy with what you're doing. So I don't think you don't have to wait for anything. You just have to start something. You have to start living the life of an artist in the way that an artist has to failure ಜಾಸ್ತಿ. Actually artist ಗೆ failure ಜಾಸ್ತಿ ಇರುತ್ತೆ success ಗಿಂತ. 100 failures ಆದ್ಮೇಲೆ one small success ಬರುತ್ತೆ, ಅದಾದ್ಮೇಲೆ ಮತ್ತೆ 100 failures ಇರುತ್ತೆ. So you should get used to the idea of failure. You should learn from your failures. ಆಗ ಐ ಥಿಂಕ್ ಇಟ್ಸ್ ಎನ್ ಎಂಜಾಯಬಲ್ ಪ್ರೊಸೆಸ್. ತುಂಬಾ ಖುಷಿ ಆಯಿತು.
ಆ ಒಂದು ಪಾಯಿಂಟ್ಸ್ ತುಂಬಾ ಇತ್ತು ಅದರಲ್ಲಿ. ಕೆಲವೊಂದು ಆರ್ಟಿಸ್ಟ್ಗಳು ನಾವು ನೋಡಿರ್ತೇವೆ ತುಂಬ ಅರ್ಜೆಂಟ್ ಮಾಡ್ತಾರೆ. ಸೊ ಈ ಒಂದು ಮೆಸೇಜ್ ಅವರಿಗೆ ಸಿಕ್ಕಿರ್ಬೋದು. ಓಕೆ, ಸೊ ನಮ್ಮ ಆಡಿಯನ್ಸಿಗೆ ಯಾವುದಾದ್ರೂ ಒಂದು ನಿಮ್ಮ ಫೇವ್ರೆಟ್ ಸಾಂಗ್ ಇದ್ದರೆ ಒಂದು 2 ಲೈನ್ಸ್ ಹೇಳ್ಬೋದು ಕೃಷ್ಣ ಜನ್ಮಾಷ್ಟಮಿ ರಿಲೇಟೆಡ್ ಆಗಿ. ಏನಂದ್ರೆ ಕೃಷ್ಣನ ಬಗ್ಗೆ, ಕೃಷ್ಣ ಈ ಪಾತ್ರ ಇದೆಯಲ್ಲ, ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಕವಿಗಳಿಗೆ ಬಹಳ ಇಷ್ಟವಾದ ಕ್ಯಾರೆಕ್ಟರ್. ಯಾಕೆಂದ್ರೆ ಒಂದು ಬಣ್ಣ ಅಲ್ಲ ಕೃಷ್ಣನ, ಕೃಷ್ಣ ಹಲವಾರು ಬಣ್ಣ, ಹಲವಾರು ಕ್ಯಾರೆಕ್ಟರ್ಸ್, ಹಲವಾರು ಮೂಡ್ಸ್, ಹಲವಾರು ಶಕ್ತಿಗಳು, ಪಾಸಿಬಿಲಿಟೀಸ್ ವಿತ್ ಕೃಷ್ಣ. ಹಾಗಾಗಿ ಕೃಷ್ಣನ ಬಗ್ಗೆ ಇರುವಂತಹ ಕವಿತೆಗಳು ಬಹುಶಃ ಬೇರೆ ಯಾವ ಒಬ್ಬ ಕ್ಯಾರೆಕ್ಟರ್ ಬಗ್ಗೆನೂ ಇಲ್ಲ ಅನ್ಸುತ್ತೆ. ನಮ್ಮ ಕವಿಗಳಲ್ಲಿ ಎಲ್ಲರೂ ಕೃಷ್ಣನ ಬಗ್ಗೆ ಬರ್ತಿದ್ದಾರೆ, ಎವ್ರಿ ಒನ್. ನಾನು ಹೆಚ್ಚು ಹಾಡ್ತೀನಿ, ಎಲ್ಲರ ಹಾಡುಗಳನ್ನು ಹಾಡ್ತೀನಿ. ನಮ್ಮ ಡಾಕ್ಟರ್ HSV ಅವರಂತೂ ಒಂದು ಇಡೀ ಕವನ ಸಂಕಲನವನ್ನೇ ಕೃಷ್ಣನ ಈ ಬೇರೆ 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 ಸನ್ನಿವೇಶಗಳ ಬಗ್ಗೆ ಬರೆದಿದ್ದಾರೆ. ಆ ಕವನ ಸಂಕಲನದಲ್ಲಿ ಅವರಿಗೆ ಇಷ್ಟವಾದಂಥ ಒಂದು ಗೀತೆ, ಅದನ್ನ ನಾನು ನಿಮ್ಗೆ ಹಾಡ್ತೀನಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದು ದೀಪ, ಉರಿದರೆ ಯಾವುದು ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಸೂಪರ್. ನನಗೆ ಆ ಸಾಂಗ್ ನೀವು ವಾಯ್ಸ್ ತುಂಬಾ ಖುಷಿ. ಅಂದರೆ ನಾನು ಆಗಲೇ ಹೇಳಿದ್ದೆ, ಏನೋ ಒಂದು ನೋವು ಇದ್ರೂ ಕೂಡ ಅದಕ್ಕೆ ಒಂದು ಸೊಲ್ಯೂಷನ್ 100% ಇದೆ. ಸೊ ನೀವು ಸಿಂಗ್ ಮಾಡುವಾಗ ಯಾವುದೇ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬೇಡ ಅಂತ ಅನಿಸ್ತದೆ ನನಗೆ. ಓಕೆ, ಸೊ ತುಂಬಾ ಖುಷಿ ಕೊಡುತ್ತೆ ನನಗೆ, ಆ ಥರ ಫೀಲ್ ಆಯಿತು. ಸೊ ಈ 4 ಗೋಡೆ ಇದ್ರೂ ಕೂಡ ಮೇ ಬಿ 4 ಗೋಡೆ ಕೂಡ ಮೇ ಬಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು. ಸೊ ಆ ಥರ ಫೀಲ್ ಆಯ್ತು ನನಗೆ. ಸೊ ವಾಟ್ ಎವರ್, ಆಲ್ ದಿ ಬೆಸ್ಟ್ ನಿಮಗೆ. ಇನ್ನು ಫ್ಯೂಚರ್ ಇದೇ ರೀತಿಯಾಗಿ ನಿಮ್ಮ ವಾಯ್ಸು, ನಿಮ್ಮ ಸಿಂಗಿಂಗ್ ಇದೇ ರೀತಿಯಾಗಿ ಮೇಲೆ ಬರಲಿ. ಓಕೆ. ಆ್ಯಂಡ್ ಈ ಒಂದು ಹಬ್ಬದ ಮುಖಾಂತರವಾಗಿ ನಮ್ಮ ವೀಕ್ಷಕರಿಗೆ, ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಏನು ಹೇಳ್ತೀರಾ? ಎಲ್ಲ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಹಬ್ಬದ ಶುಭಾಶಯಗಳು. ಈ ಹಬ್ಬ ಅಲ್ಲ, ಪ್ರತಿ ಹಬ್ಬನೂ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ನಡೀಲಿ. ಹಬ್ಬದ ವಾತಾವರಣ ದಿನನಿತ್ಯವೂ ನಿಮ್ಮ ಮನೆಗಳಲ್ಲಿರಲಿ. ಆ್ಯಂಡ್ ನಾವೆಲ್ಲರೂ ಒಬ್ರಿಗೊಬ್ರು ಒಳ್ಳೆಯದನ್ನು ಆಶಿಸೋಣ, ಹಾರೈಸೋಣ, ಎಲ್ಲರೂ ಒಟ್ಟಿಗೆ ಪ್ರೀತಿಯಿಂದ ಬಾಳೋಣ ಅಷ್ಟೇ. ಎಸ್, ಆ್ಯಂಡ್ ತುಂಬಾ ಖುಷಿ ಆಯ್ತು ಮೇಡಮ್. ಇದು ಸ್ವಲ್ಪ ಹೊತ್ತು ಕೊಟ್ಟಿದ್ದೀರಾ, ಬಟ್ ಇದು ಮೇ ಬಿ ಹಾರ್ಸ್ ತುಂಬಾ 24 hours ಕೊಟ್ಟಾಗೆ ಆಯಿತು. ಓಕೆ. ಆ್ಯಂಡ್ ಯಾಕಂದ್ರೆ ನೀವು ತುಂಬ ಬ್ಯುಸಿ ಇದ್ದೀರಾ, ಸೊ ಒಂದು ಸ್ವಲ್ಪ ಮಾತಾಡಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಲೈಫ್ ಜರ್ನಿ ಹೇಗಿತ್ತು ಅಂತ ಹೇಳಿದರೆ ತುಂಬಾ ಥ್ಯಾಂಕ್ಸ್
ಅದು ಸಾಕಾಗಲ್ಲ. ಓಕೆ, ಸೊ ಆಲ್ ದಿ ಬೆಸ್ಟ್ ಮೇಡಮ್ ನಿಮ್ಮ ಒಂದು ಫ್ಯೂಚರ್ಗೆ. ನಿಮ್ಮ ವಾಯ್ಸ್ ಇದೇ ರೀತಿಯಾಗಿರಲಿ ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಕೂಡ ನಿಮ್ಮ ವಾಯ್ಸ್ ಇಲ್ಲಿರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಗಾನ ಕೋಗಿಲೆ ವಿತ್ ಎಮ್ ಡಿ ಪಲ್ಲವಿ ವಿಶೇಷ ಕಾರ್ಯಕ್ರಮ. ಎಮ್ ಡಿ ಪಲ್ಲವಿ ಅವರ ಸಂಗೀತ ಲೋಕದ ಒಂದು ಪಯಣ ಸ್ವಲ್ಪ ಅಷ್ಟು ಮಾತಾಡಿದ್ದಾರೆ. ತುಂಬಾ ಖುಷಿ ಕೊಡ್ತು ಈ ಒಂದು ಕಾರ್ಯಕ್ರಮ. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮ ಖುಷಿ ಕೊಡ್ತು ಅಂತ ನಾನು ಅನಿಸ್ತೇನೆ. ಸೊ ಈ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತೇನೆ ರೀ ಸ್ಪಂದನ. मधुरापुरी सदन मृदुवदन मधुसूदन इह स्वागतं कृष्ण